ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ದೇಶದೊರ್ಮೆಡು ಗಾಂಧಿ ಜಯಂತಿ ಆಚರಣೆ ಕಂಕನಾಡಿ ಗರೋಡಿಡು ಮಹಾತ್ಮ ಗಾಂಧೀಜಿಯರಿಗೆ ವಿಶೇಷ ಪೂಜೆ. ಕುದ್ರೋಳಿ ಗೋಕರ್ಣನಾಥ ಸೇವಾ ದಳ ತನಿಲೆಟ್ಟು ಮಾರ್ಗದ ಬರಿ ನಿರ್ಮಲ ಮಲ್ಪುನ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದ ಬೆತಿಬೇತೆ ವಲಯ ಸಮಿತಿಲಿನ ನಿಲೆಟ್ಟು ಪಚ್ಚಿನಡ್ಕ ತೊಡಂಬಿಲ ಚರ್ಚ್ ಹಾಲ್ಡ್ ಮಾಮಲ್ಲ ನೆತ್ತೆರ್ದಾನ ಶಿಬಿರ ಕರೆದು ಪೋಯಿನಕ್ಲಿನ ಮರ್ಯಾದೆ ದೆಪ್ಪುನ ಕೆಲಸ ಮಲ್ಪೆರಬಲ್ಲಿ ವೀರಮಾನತ್ ರೈ. ಶಕ್ತಿನಗರದ ಶಕ್ತಿ ಬರೋ ಸಂಸ್ಥೆಲ ನಿಲೆಟ್ಟು ಗಾಂಧಿ ಬೊಕ್ಕ ಶಾಸ್ತ್ರಿ ಜನ್ಮ ದಿನಾಚರಣೆ. ನಮ್ಮ ವ್ಯಕ್ತಿತ್ವ ಪನ್ಪುನ ತರೆಕ್ ಪಾಕಗೇನುದ ಬುಲ್ಪು ಪಾಡದ ಬದುಕಿಗೆ ರೂಪ ಬರ್ಪುಡು ಡಾಕ್ಟರ್ ಮಾಧವ ಎಂಕೆ. ಮೆರವಣಿಗೆ ಒಂಜಿ ಬಿಡುದು ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಡು ಮಾತಾ ಕಾರ್ಯಕ್ರಮಲ ಉಪ್ಪುಡು ಹರಿಕೃಷ್ಣ ಬಂಟ್ವಾಳ. ವಾರ್ತೆದ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ 153ನೇ ವರ್ಷದ ಜನ್ಮ ದಿನಾಚರಣೆ ಶನಿವಾರ ದೇಶದೊರ್ಮೆಡು ಸ್ವಚ್ಛತಾ ದಿನಾದ ಆಚರಣೆ ಮಲ್ತಂಡು. ಕೊಡ್ಲದ ಕಂಕನಾಡಿ ಬ್ರಹ್ಮ ವೈದರ್ಕಳ ಗರೋಡಿಡು ಮಹಾತ್ಮ ಗಾಂಧಿಯರಿಗೂ ನಿತ್ಯ ಪೂಜೆ ನಡತೊಂದಿತ್ತದು. ಗಾಂಧಿ ಜಯಂತಿದಲ್ಲೇ ಕೂಡ ವಿಶೇಷ ಪೂಜೆ ಮಲ್ತೇರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ 153ನೇ ವರ್ಷದ ಜನ್ಮ ದಿನಾಚರಣೆ ಶನಿವಾರ ದೇಶದೊರ್ಮಡೆ ನಡತಂಡು. ಹಿಂಸೆದಾಂತೆ ದೇಶ ಎಂಚ ಸ್ವತಂತ್ರ ಪಡೆವಲಿ ಅಹಿಂಸೆಡ್ದು ಬ್ರಿಟಿಷರನ ಮನಸ್ಸಿಗೆ ಎಂದುಲಿಂದು ತೋಜಾದ ಕೊರ್ನ ಗಾಂಧಿಯರ್ನ ನೆಂಪು ಮಲ್ತೊಂದು ಸ್ವಚ್ಛತಾ ದಿನ ಆದ ಆಚರಣೆ ಮಲ್ತಂಡು. ಮಾತಿರ್ಲ ಅಕ್ಟೋಬರ್ 2 ವರ್ಷಲ ಗಾಂಧೀಜಿಯರನ ನೆಂಪು ಮಲ್ತೊಂಡ ನಮ್ಮ ಕುಡ್ಲದ ಕಂಕನಾಡಿ ಗರೂಡಿಡು ನಿಚ್ಚಲ ಅರೆನು ನೆಂಪು ಮಲ್ತೊಂದು ಅರೆಗು ಪೂಜೆ ಕರಿಪುವೆರು. ಕಂಕನಾಡಿದ ಬ್ರಹ್ಮವೈದರ್ಕೆಳ ಗರೂಡಿಡು ಗಾಂಧಿಯರನ ಮೂರ್ತಿ ಉಂಡು. ಮೂರ್ತಿಗೂ ಮೂಜಿ ಪೊರ್ತುಲ ಪೂಜೆ ಮಲ್ಪುನವು ವಿಶೇಷ ಆದುಂಡು. ಮುಲ್ಪ ದೈವೊಲೆಗೆ ಎಂಚ ಮೂಜಿ ಪೊರ್ತುದ ಪೂಜೆ ಉಂಡ ಅಂಚನೆ ಗಾಂಧಿಯರೆಗ್ಲ ಪೂಜೆ ಮಲ್ಪು ಅಂದು ಗರೋಡಿಡು ತಂಬಿಲ ಪೂಜೆ ಕರಿಪುನಾರು ಪಣ್ಪೇರು. ನಿತ್ಯ ಪೂಜೆ ಬೆಳಿಗ್ಗೆ ಪ್ರತಿ ದಿವಸ 6 ಗಂಟೆಗೆ ಬಾಗಿಲು ಓಪನ್ ಆಗ್ತದೆ. ಮತ್ತು ಅದರ ನಂತರ ನಿರ್ಮಲ ಪೂಜೆ ಎಲ್ಲ ಆಗಿ ದೇವರಿಗೆಲ್ಲ ಅಭಿಷೇಕ ಆಗ್ತದೆ. ಮತ್ತು ಮಧ್ಯಾಹ್ನ ಇದು 11 ಗಂಟೆಗೆ ಪೂಜೆ ಶುರು ಆಗ್ತದೆ. ಅನ್ನ ನೈವೇದ್ಯ ಎಲ್ಲ ಉಂಟು. ಮಹಾತ್ಮ ಗಾಂಧೀಜಿಗೆ ನಾರಾಯಣ ಗುರುಸ್ವಾಮೀಜಿ ಅವರಿಗೆ ಬಾಳೆಹಣ್ಣು ಹಾಲೆಲ್ಲ ಇಟ್ಟು ನಿತ್ಯ ಪೂಜೆ ಇದೆ. 3 ಹೊತ್ತು ಪೂಜೆ ಇದೆ ಇಲ್ಲಿ. ಗ್ರಾಮಾಭಿವೃದ್ಧಿದ ಪ್ರಗತಿ ಬಂಧು ಕೂಟದ ಕೆಲಸದ ಪೊರ್ತುಡು ಇಲ್ಲಡು ತಯಾರು ಮಲ್ತಿನ ಮಾಸ ಕಜಿಪುಡು ವನಸ್ಸು ಉಂಡುನ ಕೆಲಸದಕ್ಲು ಬೊಕ್ಕ ಅಟೀಲು ಮಲ್ತಿನ ಇಲ್ಲದಕ್ಲಿನ ಆರೋಗ್ಯ ಕೆಟ್ಟದು ಆಸ್ಪತ್ರೆಗೆ ಸೇರ್ನ ಸಂಗತಿ ಬಲ್ಯ ಗಾಣದ ಕೊಟ್ಟಿಡ ನಡೆತದಂಡು. ಗಾಣದ ಕೊಟ್ಟಿದ ದೇವಪ್ಪ ಗೌಡ ಪನ್ಪುನಾರು ತೀರ್ದರು. ಬಲ್ಯ ಗಾಣದ ಕೊಟ್ಟಿಡು ಗ್ರಾಮಾಭಿವೃದ್ಧಿ ಪ್ರಗತಿ ಬಂಧು ಕೂಟದ ಕೆಲಸದಾರೂರಿ ಮಾಸ ಕಜಿಪುಡು ವನಸ್ಸು ಉಂಡುದು ಆರೋಗ್ಯ ಕೆಟ್ಟದು ಹುಷಾರಿದ್ದಂತೆ ಆದ ತೀರಿಯರು. ಪ್ರಗತಿ ಬಂಧು ಕೂಟದ ಕೆಲಸದ ಪೊರ್ತುಡು ಇಲ್ಲಡು ತಯಾರು ಮಲ್ತದ್ನ ಮಾಸ ಕಜಿಪುದ ವನಸ್ಸು ಉಂಡುನ ಬೇಲೆ ದಕ್ಲು ಬೊಕ್ಕ ಅಟಿಲ್ ತಯಾರು ಮಲ್ತದ್ನ ಇಲ್ಲದಕ್ಲಿನ ಆರೋಗ್ಯ ಕೆಟ್ಟದು ಆಸ್ಪತ್ರೆ ಸೇರ್ನಂಚ ಆತಂಡು. ಬಲ್ಯ ಗಾಣದ ಕೊಟ್ಟಿಡು ಅಕ್ಟೋಬರ್ 1 ಈ ಸಂಗತಿ ನಡೆತದಿತ್ತದು. ತೀರ್ನಾರೇನು ಗಾಣದ ಕೊಟ್ಟಿದ ದೇವಪ್ಪ ಗೌಡ್ರಂದು ಗುರ್ತು ಮಲ್ತದಿರು. ಈ ಬಗೆಟ್ ದೇವಪ್ಪ ಗೌಡ್ರನ ಮಗಳು ಕಡಬ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರು. ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆಲಿನ ನಿಲೆಟ್ ಶನಿವಾರ ಮಹಾತ್ಮ ಗಾಂಧಿ ಜಯಂತಿ ಬೊಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿಲಿನ ಜನ್ಮ ದಿನಾಚರಣೆ ನಡೆತಂಡು. ಸಂಸ್ಥೆದ ಗುರಿಕಾರ್ಯರು ಕೆಸಿ ನಾಯ್ಕ್ ಗುರಿಕಾರ್ಮೆಡ್ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮಾಧವ ಎಂಕೆ ಬೆನ್ನೆರಾದಿದ್ದು ಕಾರ್ಯಕ್ರಮ ಉದಿಪನಾಂಡು. ಕುಡ್ಲ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ಶಕ್ತಿ ಪ್ರಾಥಮಿಕ ಶಾಲೆ ಬೊಕ್ಕ ರೆಸಿಡೆನ್ಷಿಯಲ್ ಸ್ಕೂಲ್ದ ಒಟ್ಟು ಸೇರಿಕೆಡು ಶನಿವಾರ ಮಹಾತ್ಮ ಗಾಂಧಿ ಜಯಂತಿ ಬೊಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆ ನಡೆತಂಡ. ಶಕ್ತಿ ಬರವು ಸಂಸ್ಥಲಿನ ತಾಪಕೆರು ಬೊಕ್ಕ ಆಡಳಿತಾಧಿಕಾರಿ ಕೆಸಿ ನಾಯ್ಕ್ ಗುರಿಕಾರ್ಮಿಡ್ ನಡೆತಿನ ಕಾರ್ಯಕ್ರಮಟ್ಟು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜುದ ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮಾಧವ ಎಂಕೆ ಬೆನ್ನೆರಾದಿತ್ತದು. ಗಾಂಧಿ ಬೊಕ್ಕ ಶಾಸ್ತ್ರಿಲಿನ ಚಿತ್ರಪಟದ ಎದುರು ತುಡರು ಪೊತ್ತಾದು ಪುರ್ಪ ಪಾಡ್ದು ಕಾರ್ಯಕ್ರಮ ಉದಿಪ್ಪನ ಮಲ್ತಿರು. ಡಾಕ್ಟರ್ ಮಾಧವ ಎಂಕೆ ಮೇರೆಗೆ ಶಕ್ತಿ ಸಂಸ್ಥದ ನಿಲೆಟ್ಟ ತಮ್ಮುನದ ಮರ್ಯಾದೆ ಮಲ್ತಿರು. ಡಾಕ್ಟರ್ ಮಾಧವ ಎಂಕೆ ಪಾತಿರ್ದು
ಒಂಜಿ ತಾರಾಯ್ದ ಮಿತ್ತು ನೀರು ಪರಿತದು ಅವು ಮುಂಗೆ ಬತ್ತದು ದಯ್ಯಾದು ಬುಲೆದು ಅವೇತೋ ಜನಕ್ ನೀರು ಕೊರ್ಪುನ ಫಲ ಕೊರ್ಪುಂಡು ಅಂಚನೆ ನಮ್ಮ ವ್ಯಕ್ತಿತ್ವ ಪನ್ಪುನ ತರೆಕ್ ಪಾಕ ಗೇನೋದ ಬೋಲ್ಪು ಪಾಡ್ದು ಬದುಕುಗು ರೂಪ ಬರ್ಪಾವಡೊಂದು ಪಂಡೇರು. ಒಂದು ತೆಂಗಿನ ಮರ ಇದೆ, ಆ ತೆಂಗಿನಕಾಯಿ ಇದೆ. ಆ ತೆಂಗಿನಕಾಯಿಯ ಮೇಲೆ ನೀರು ಹರಿತಾ ಹೋಗ್ತಾ ಇದೆ. ಕಡೆಗೆ ಆ ತೆಂಗಿನಕಾಯಿ ಮೊಳಕೆ ಬರ್ತದೆ. ಮೊಳಕೆ ಬಂದು ಅದು ಗಿಡವಾಗುತ್ತದೆ, ನಂತರ ಮರವಾಗುತ್ತದೆ. ಅನೇಕ ಜನರ ಹೊಟ್ಟೆಯನ್ನು ತುಂಬಿಸುವಂತಹ ಕಲ್ಪವೃಕ್ಷ ಆಗ್ತದೆ. ಅನೇಕ ಜನರಿಗೆ ನೆರಳು ಕೊಡುವಂತಹ ಮರ ಆಗುತ್ತದೆ. ಯಾವಾಗ ಅದಕ್ಕೆ ಧಾರೆ ಬಿದ್ದಾಗ, ಅದೇ ಆ ತೆಂಗಿನಕಾಯಿಯನ್ನು ಕೊಂಡೋಗಿ ಅಟ್ಟದಲ್ಲಿ ಹಾಕಿ ಅದು ಗೋಂಟಾಗ್ತದೆ. ನಮ್ಮ ತುಳುವಿನಲ್ಲಿ ಹೇಳೋದಾದರೆ ಗೋಂಟಾಗಿ ಮತ್ತೆ ಒಲೆಗೆ ಹಾಕಲಿಕ್ಕೆ. ಹಾಗೆ ನಮ್ಮ ತಲೆ, ನಮ್ಮ ಒಂದು ವ್ಯಕ್ತಿತ್ವ ಅನೇಕ ಜ್ಞಾನದಿಂದ ಬೆಳೆದು ಒಳ್ಳೆ ಒಳ್ಳೆ ವಿಷಯಗಳನ್ನು ನಾವು ತಲೆಯ ಒಳಗೆ ಹಾಕಿಕೊಂಡ್ರೆ ನಮ್ಮ ಬದುಕು ರೂಪಣೆ ಆಗ್ತಾ ಇದೆ. ಕೆಸಿ ನಾಯಕ್ ಗುರಿಕಾರ್ಮೆದ ಪಾತ್ರ ಪಂಡದ ಗಾಂಧಿಯರು ಏಪುಗಲ ನರ್ಗಂದೆ ದೇಶಗಾದೆ ಅಹಿಂಸಾ ತತ್ವನು ದೇಶ ಸುತ್ತದು ಸಾರಿಯರು ಆರಿನ ಎದುರು ಏರ್ಲ ಸಮಾನ ಅತ್ತಂದು ಪಂಡೆರು. ಗಾಂಧೀಜಿಯವರು ಅಹಿಂಸಾ ತತ್ವದಿಂದ, ಅವರ ದೃಢ ನಿರ್ಧಾರದಿಂದ ನಮ್ಮ ದೇಶ ಜನರಿಗೆ ಏನು ಕೊರತೆ ಇದೆ ಅದನ್ನೆಲ್ಲ ಕೊಡಬೇಕಂತ ಅವರ ಜೀವನವನ್ನೇ ಮುಂದಿಟ್ಟು ಅವರು ಯಾವುದಕ್ಕೂ ಕುಗ್ಗದೆ, ನಮ್ಮಲ್ಲೇನಿತ್ತು ನಮ್ಮಲ್ಲಿ ಏನಿರಲಿಲ್ಲ, ಅವರ ನಮ್ಮ ನಾಡುವಾರ ಬ್ರಿಟಿಷರ ಹತ್ರ ಎಲ್ಲವೂ ಇತ್ತು. ಅವರ ಎದುರುಗಡೆ ನಾವು ಯಾವುದಕ್ಕೂ ಸಮಾನರೇ ಅಲ್ಲ. ಆದರೂ ಅವರು ಹೆದರದೆ, ವಸ್ತ್ರವನ್ನು ಉಡದೆ ಅವರು ದೇಶ ನಮ್ಮ ಇಡೀ ದೇಶವನ್ನು ಸುತ್ತಿ ಅಹಿಂಸಾ ತತ್ವದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾವ್ಯಕ್ತಿ ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಶಕ್ತಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲ್ ಪ್ರೊಫೆಸರ್ ರಾಜಾರಾಮ್, ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಿನ್ಸಿಪಾಲ್ ವಿದ್ಯಾಜಿ ಕಾಮತ್, ಸಂಸ್ಥೆದ ಪ್ರಧಾನ ಸಲಹೆಗಾರೆ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಪ್ರಾಥಮಿಕ ಶಾಲೆ ಸಂಚಾಲಕಿ ನೇಮಾ ಸಕ್ಸೇನಾ, ಅಧ್ಯಾಪಕರು ದೀಪ್ತಿ ಬೊಕ್ಕ ಶರಣಪ್ಪ ಪಾಲ್ದೆತೊಂಡೆರು. ಮಹಾತ್ಮ ಗಾಂಧಿಯರಿಗೆ ಅಪಮಾನ ಮಲ್ಪುರ ಸಂಗತಿಲು ಇತ್ತಿತ್ತೇ ನಡತುಂದುಂಡು. ದೇಶ ಪಂಡ ಒರಿ ವ್ಯಕ್ತಿ ಅತ್ತಂಡ ಒಂಜಿ ಪಕ್ಷ ಅತ್ತು ಕರಿದು ಪೋಯಿನಕ್ಲಿನ ಮರ್ಯಾದೆ ದೆಪ್ಪುನ ಕೆಲಸ ಮಲ್ಪರ ಬಲ್ಲಿಂದು ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಪಂತಿರು. ಶನಿವಾರ ಬೆತಬೇತೆ ವಲಯ ಕಾಂಗ್ರೆಸ್ ಸಮಿತಿಲಿನ ನಿಲೆಟ್ ಪಚ್ಚಿನಡ್ಕದ ತೊಡಂಬಿಲ ಚರ್ಚ್ ಹಾಲ್ಡ್ ನಡತಿನ ಮಾಮಲ್ಲ ನೆತ್ತೆರುದಾನ ಶಿಬಿರ ಉದಿಪನ ಮಲ್ತದು ಆರುಪಾತಿರಿಯರು. ಬಂಟ್ವಾಳದ ಕಳ್ಳಿಗೆ ಅಮ್ಮುಂಜೆ ಕರಿಯಂಗಳ ತೆಂಕಬೊಳ್ಳೂರು ಬಡಗಬೊಳ್ಳೂರು ಕುರಿಯಾಳ ಅಮ್ಟಾಡಿ ಬೊಕ್ಕ ಅರಳ ವಲಯ ಕಾಂಗ್ರೆಸ್ ಸಮಿತಿ ಬೊಕ್ಕ ಫಾದರ್ ಮುಲ್ಲರ್ ಆಸ್ಪತ್ರೆ ಕುಡ್ಲದ ಒಟ್ಟು ಸೇರಿಕೆಡ್ ಶನಿವಾರ ಗಾಂಧಿ ಜಯಂತಿದ ದಿನ ಮಾಮಲ್ಲ ನೆತ್ತೆರುದಾನ ಶಿಬಿರ, ಧರ್ಮದ ಕಣ್ಣು ಬೊಕ್ಕ ಆರೋಗ್ಯ ಪರೀಕ್ಷೆದ ಶಿಬಿರ, ಧರ್ಮಗೂ ಆರೋಗ್ಯ ಕಾರ್ಡ್ ಪಟ್ಟುನ ಕಾರ್ಯಕ್ರಮ ಪಚ್ಚಿನಡ್ಕದ ತೊಡಂಬಿಲಾ ಚರ್ಚ್ ಹಾಲ್ಡ್ ನಡತಂಡು. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಕಾರ್ಯಕ್ರಮ ಉದಿಪನ ಮಲ್ತದು ಮಹಾತ್ಮ ಗಾಂಧಿಯರನ ಪಟೋಕು ಪುರ್ಪ ಪಾಡಿಯರು. ರಮಾನಾಥರೈ ಪಾತೆರ್ದು ಪೊರ್ಲುದ ಮಾತೆರ್ಲ ಎಡ್ಡೆಡು ಉಪ್ಪುನ ಭಾರತದ ಕನ ಕಟ್ಟೊಂದಿತ್ತಿನ ಗಾಂಧೀಜಿಯರಿಗೆ ಅಪಮಾನ ಮಲ್ಪುನ ಸಂಗತಿಲು ನಡತೊಂದಿತ್ತದು ಒಂದು ಇರೋಧ ಮಲ್ಪುನ ಸಂಗತಿ. ಬುದ್ಧಿ ಇತ್ತನಕ್ಲು ಮಣಿಪಂದೆ ಉಪ್ಪ್ಯರ ಬಲ್ಲಿ ಇರೋಧ ಮಲ್ಪೊಡು. ದೇಶ ಪಂಡ ಒರಿ ವ್ಯಕ್ತಿ ಬೊಕ್ಕ ಪಕ್ಷ ಅತ್ತು ಕರಿದು ಪೋಯಿನಕ್ಲಿನ ಮರ್ಯಾದೆ ದೆಪ್ಪುನ ಕೆಲಸ ಮಲ್ಪರ ಬಲ್ಲಿಂದು ರಮಾನಾಥರೈ ಪಂಡೆರು. ನಮ್ಮ ದೇಶದಲ್ಲಿ ಕೂಡ ಜಾತಿ ಪದ್ಧತಿ ಅಡಿಯಲ್ಲಿ ವರ್ಣಭೇದ ನೀತಿಯನ್ನ ಹಿಂದೆ ಮಾಡಿರ್ತಕ್ಕಂಥ ಒಂದು ವಿಚಾರನೂ ಕೂಡ ಇದೆ. ಅಲ್ಲಿ ಕಪ್ಪು ಜನರು ಮತ್ತು ಬಿಳಿ ಜನರು ಅಂತೇಳಿ ಭೇದ ಭಾವ ಇದ್ದಂಥ ಕಾಲ ಅದು. ಮಹಾತ್ಮ ಗಾಂಧಿಯವರು ರೈಲಲ್ಲಿ ಪ್ರಯಾಣಿಸ್ತಾ ಇದ್ದರೆ ಅದು ಬಿಳಿ ಜನರಿಗೆ ಮಾತ್ರ ಪ್ರಯಾಣ ಮಾಡಲಿಕ್ಕೆ ಇರುವಂಥ ಕೋಚಿನಲ್ಲಿ ಅವರು ಕೂತ್ಕೊಳ್ತಾರೆ. ರೈಲ್ವೆ ಟಿ ಬಂದು ಮಹಾತ್ಮ ಗಾಂಧಿಯವರನ್ನು ಇಳಿಸ್ತಾರೆ. ನಮ್ಮ ದೇಶದಲ್ಲಿ ಒಂದು ಕಾಯಸ್ಥ ಸಮಾಜ, ಬ್ರಾಹ್ಮಣರು ಬಿಟ್ಟು ಒಂದು ಉಚ್ಚ ಜಾತಿ ಅಂತ ಹೇಳಿ ಕಾಯಿಸ್ತಾರೆ. ಆದರೆ ದಕ್ಷಿಣ ಆಫ್ರಿಕಾದಲ್ಲಿ ಅವನು ಒಬ್ಬ ಕಪ್ಪು ಜನ. ಇದು ಇಲ್ಲಿಯ ಭಾರತದ ಪ್ರಜೆಗಳು ಅರ್ಥ ಮಾಡಬೇಕಾದ ವಿಚಾರ. ಭಾರತದ ಪ್ರಜೆಗಳು ಅರ್ಥ ಮಾಡಬೇಕು. ತುಮೆ ಫಾದರ್ ಮುಲ್ಲರ್ ಆಸ್ಪತ್ರೆದ ಧರ್ಮಗುರು ವಿನ್ಸೆಂಟ್ ಲೋಬೋ, ಬಂಟ್ವಾಳ ಬಿಲ್ಲವ ಸಮಾಜ ಸೇವಾ ಸಂಘದ ಸೇಸಪ್ಪ ಕೋಟ್ಯನ್, ಫಾದರ್ ಮುಲ್ಲರ್ ಆಸ್ಪತ್ರೆದ ನೆತ್ತೆರ್ ನಿಧಿ ಕೇಂದ್ರದ
ಚಾರು ಕೋಸ್ಟಾ ಪಾಲ್ದೆ ತುಂಡಿರು. ಬ್ಲಾಕ್ ಕಾಂಗ್ರೆಸ್ ಗುರಿಕಾರರೈನ ಬೇಬಿ ಕುಂದರ್ ಸೇರ್ನಂಚ ನನ್ಲಾರ್ತ್ ಜನ ಒಟ್ಟುಗಿತ್ತಿರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯರನ ಜನ್ಮದಿನದ ಲೆಕ್ಕಡು ಶನಿವಾರ ಲೋಕಸಭಾ ಸದಸ್ಯರು ಬೊಕ್ಕ ಬಿಜೆಪಿ ರಾಜ್ಯ ಗುರಿಕಾರ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ ಸ್ಟ್ರೀಟ್ದ ದಕ್ಷಿಣ ಕನ್ನಡ ಗ್ರಾಮ ಕೈಗಾರಿಕಾ ಸಂಘದ ಖಾದಿ ಗ್ರಾಮೋದ್ಯೋಗ ಭವನಕ್ಕೂ ಭೇಟಿ ಕೊರಿಯರು. ಖಾದಿ ಕುಂಟು ದುತ್ತೈತದೆತನ ಪೊರ್ತುಡು ಶಾಸಕರು ವೇದವ್ಯಾಸ್ ಕಾಮತ್ ಒಟ್ಟುಗಿತ್ತರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರನ ಜನ್ಮದಿನದ ಲೆಕ್ಕಡು ಲೋಕಸಭಾ ಸದಸ್ಯರು ಬೊಕ್ಕ ಬಿಜೆಪಿ ರಾಜ್ಯ ಗುರಿಕಾರ್ಯರು ನಳಿನ್ ಕುಮಾರ್ ಕಟೀಲ್ ಶನಿವಾರ ಕಂಡೆ ಕುಡ್ಲ ಕಾರ್ ಸ್ಟ್ರೀಟ್ದ ದಕ್ಷಿಣ ಕನ್ನಡ ಗ್ರಾಮ ಕೈಗಾರಿಕಾ ಸಂಘದ ಖಾದಿ ಗ್ರಾಮೋದ್ಯೋಗ ಭವನಗೂ ಭೇಟಿ ಕೊಡ್ತು ಖಾದಿ ಕುಂಟು ದುತ್ತೈತದೆ ತುಂಡಿರು. ಈ ಪೊರ್ತುಡು ಬಿಜೆಪಿ ಜಿಲ್ಲಾ ಗುರಿಕಾರ್ಯರು ಸುದರ್ಶನ್ ಮೂಡಬಿದ್ರೆ, ಶಾಸಕರು ವೇದವ್ಯಾಸ್ ಕಾಮತ್, ಪಕ್ಷದ ನಾಯಕರು ಸುಧೀರ್ ಶೆಟ್ಟಿ ಕಣ್ಣೂರು, ನಿತಿನ್ ಕುಮಾರ್, ರಾಧಾಕೃಷ್ಣ ಒಟ್ಟುಗಿತ್ತರು. ಕೊರೋನಾ ಕಾರಣ ಮೆರವಣಿಗೆ ಒಂಜಿ ಬುಡ್ದು ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಡು ಧಾರ್ಮಿಕ ಸಾಂಸ್ಕೃತಿಕ ಇಜಮಾತ ಕಾರ್ಯಕ್ರಮಲ ನಡಪುಂಡು ಶಾಸಕರು ವೇದವ್ಯಾಸ್ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ ಬೊಕ್ಕ ಸಂಸದರು ನಳಿನ್ ಕುಮಾರ್ ಕಟೀಲ್ ಎಂಕುಲೆ ಲೈಟ್ ಪಾಡುನ ವ್ಯವಸ್ಥೆ ಮಲ್ಪೊಲಿ ಅತ್ತಾಂದು ಎಂಕ್ಲೆಡ ಕೇಂದ್ದು ಪಾಲಿಕೆ ವತಿರ್ದು ಮಾರ್ಗಗೂ ದಸರಾ ಲೈಟ್ ಪಾಡ್ಪಾವೆರೆಂದು ಕುದ್ರೋಳಿ ಕ್ಷೇತ್ರ ಅಭಿವೃದ್ಧಿ ಸಮಿತಿದ ಹರಿಕೃಷ್ಣ ಬಂಟ್ವಾಳ್ ಪಂತಿರು. ಕುಡ್ಲಾ ದಸರಾ ಬಗೆಟ್ ಶನಿವಾರ ಕ್ಷೇತ್ರಡು ನಡಪಾಯಿನ ಸುದ್ದಿಕೂಟಡು 6 ಮಾಹಿತಿ ಕೊರಿಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಅಕ್ಟೋಬರ್ 7 ಮುಟ್ಟ ಮಾರ್ನೆಮಿ ಬೊಕ್ಕ ಮಂಗಳೂರು ದಸರಾ ಉಚ್ಚಯ ನಡಪೆರ ಇತ್ತದ ಆ ಬಗೆಟ್ ಶನಿವಾರ ಆಡಳಿತ ಮಂಡಳಿ ಗುರಿಕಾರ್ಯರು ಎಚ್ಎಸ್ ಸಾಯಿರಾಮ್ ಗುರಿಕಾರ್ಮಿಡು ಸುದ್ದಿಕೂಟ ಅಟ್ಟಣೆ ಮಲ್ದಿತ್ತರ. ಕ್ಷೇತ್ರಾಭಿವೃದ್ಧಿ ಸಮಿತಿ ಸದಸ್ಯರು ಹರಿಕೃಷ್ಣ ಬಂಟ್ವಾಳ ಪಾತಿರ್ದು ದೇಶ ಮಾತ್ರ ಅತ್ತ ಪಾಕ ದೇಶ ತಿರುಗದ ತೂಪುನಂಚಿನ ಮಂಗಳೂರು ದಸರಾ ಕುದ್ರೋಳಿ ಕ್ಷೇತ್ರದ ನಿಲಿಟ್ಟು ನಡಪುಂಡು ಕರಿನ ವರ್ಷ ಕೊರೋನಾ ಕಾರಣ ದಸರಾ ಮೆರವಣಿಗೆ ಸಾಧ್ಯ ಆತಜಿ ಈ ಸರ್ತಿಲ ಮೆರವಣಿಗೆ ಒಂಜಿ ಬುಡ್ದು ಬೊಕ್ಕ ಮಾತ ಕಾರ್ಯಕ್ರಮಲ ನಡಪುಂಡು ಶುಕ್ರವಾರ ಜಿಲ್ಲಾಧಿಕಾರಿಯನ್ನು ಭೇಟಿ ಮಲ್ತದ ಮೆರವಣಿಗೆಗೆ ಅವಕಾಶ ಉಂಡಾಂದು ಕೇಂದಂಡು ಇತ್ತೆ ಕೊರೋನಾ ನಿಯಂತ್ರಣಡು ಉಂಡು ಅವು ಪಿರ ಮಗರ್ದು ಮುಟ್ಟ್ಯರ ಬಲ್ಲಿ ನಿಕುಲು ಐಕ್ ಸಾಕಾರ ಕೊರಡು ಪಂದು ಡಿಸಿ ಕೇಣುಂದೆರು ಅಂಚಾದು ಮೆರವಣಿಗೆ ಉಪ್ಪುಜ್ಜಿ ಅನ್ನ ಸಂತರ್ಪಣೆ ಇಜ್ಜಂದೆ ಪ್ರಸಾದ ರೂಪಡು ಕರಿನ ವರ್ಷದಂಚ ಈ ವರ್ಷಲ ಒದಗಾವಂದ ಅರ್ಪಂಡೆರು. ಈ ಬಾರಿಯೂ ಕೂಡ ಸರ್ಕಾರದ ಆದೇಶವನ್ನು ದಾಟಿ ನಮಗೆ ಹೋಗಲಿಕ್ಕೆ ಸಾಧ್ಯವಾಗದ ಕಾರಣ ದಸರಾ ಮೆರವಣಿಗೆ ಬಿಟ್ಟು ಬಾಕಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಎಂದಿನಂತೆ ಅದು ನಡೀತದೆ. ನಿನ್ನೆ ದಿನ ಡಿ ಸಿ ಅವರನ್ನು ನಮ್ಮ ಕ್ಷೇತ್ರದ ಆಡಳಿತ ಸದಸ್ಯರುಗಳು ಹೋಗಿ ಭೇಟಿಯಾಗಿದ್ದಾರೆ. ಮೆರವಣಿಗೆ ಮಾಡುವುದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ಕೇಳಿದ್ದಾರೆ. ಅನ್ನ ಸಂತರ್ಪಣೆ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ. ಆದರೆ ಸರ್ಕಾರದ ಆದೇಶದ ಕಾರಣ ಅದು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಏನಾದರೂ ಕೊರೋನಾ ಈಗಾಗಲೇ ಒಂದು ಕಂಟ್ರೋಲಿಗೆ ಬಂದಿದೆ, 3ನೇ ಅಲೆಯ ಒಂದು ಇದಿದೆ, ಆದ ಕಾರಣ ಮತ್ತೆ ಅದು ಒಂದು ವೇಳೆ ಮರುಕಳಿಸಿದರೆ ಅದು ಸಮಸ್ಯೆ ಆಗುತ್ತೆ, ನೀವು ನಮಗೆ ಸಹಕರಿಸಬೇಕು ಅಂತ ಡಿ ಸಿ ಅವರ ಆದೇಶ ನಮಗೆ ಹೇಳಿದ್ದರಿಂದ ನಾವು ಮೆರವಣಿಗೆ ಬಿಟ್ಟು ಬಾಕಿ ಎಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೀತದೆ. ಅಭಿವೃದ್ಧಿ ಸಮಿತಿ ಗುರಿಕಾರ್ಯರು ದೇವೇಂದ್ರ ಪೂಜಾರಿ, ಆಡಳಿತ ಸಮಿತಿ ಕಾರ್ಯಾಂತರರು ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್, ಡಾ ಬಿಜಿ ಸುವರ್ಣ, ಲೀಲಾಕ್ಷ ಬಿ ಕರ್ಕೆರ, ಮಹೇಶ್ ಚಂದ್ರ ಸುದ್ದಿಕೂಟಡಿತ್ತರು. ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಟ್ಟು ಸುರತ್ಕಲ್ ಕಾಟಿಪಳ್ಳ ಮೂಜಿನೆ ವಾರ್ಡ್ ಕೋರ್ದಬ್ಬು ದೈವಸ್ಥಾನದ ಮೂಜಿನೆ ವಿಭಾಗ ಸ್ವಾಗತ ಗೋಪುರದ ಕೈತಲು ದೀಪಕ್ ರಾವ್ ಪುದರ್ದ ಬಸ್ ಸ್ಟ್ಯಾಂಡ್ ಕಟ್ಟಿದರು. ಸುರತ್ಕಲ್ ಶಾಸಕರು ಡಾ ಭರತ್ ಶೆಟ್ಟಿ ಶನಿವಾರ ಬಸ್ ಸ್ಟ್ಯಾಂಡ್ ಉದಿಪನ ಮಲ್ತಿರು. ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಟ್ಟು ಸುರತ್ಕಲ್ ಕಾಟಿಪಳ್ಳ ಮೂಜಿನೆ ವಾರ್ಡ್ ಕೋರ್ದಬ್ಬು ದೈವಸ್ಥಾನದ ಮೂಜಿನೆ ವಿಭಾಗ ಸ್ವಾಗತ ಗೋಪುರ ಕೈತಲು ದೀಪಕ್ ರಾವ್ ಪುದರ್ಡ್ ಬಸ್ ಸ್ಟ್ಯಾಂಡ್ ಕಟ್ಟದಿತ್ತದು ಅವೆತ ಉದಿಪನ ಶನಿವಾರ ನಡೆತಂಡು. ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಭರತ್ ಶೆಟ್ಟಿ ಬಸ್ ಸ್ಟ್ಯಾಂಡ್ ಉದಿಪನ ಮಲ್ತಿರು. ಕ್ಷೇತ್ರಡು ಬೆತಿಬೇತೆ ಬೊಲೆಚ್ಚಿಲ್ ಕಾರ್ಯ ನಡತೊಂದು ಉಂಡು
ನನ್ನಲಾತು ಯೋಜನೆಯನ್ನು ಕೈಕ್ ದೆತ್ತನೊಡೊಂದು ಭರತ್ ಶೆಟ್ಟಿ ಪಂಡೇರು. ಮೂವತ್ತು ವರ್ಷಗಳ ಹಿಂದೆ ಈ ನಿರ್ಮಾಣಗೊಂಡಂಥ ಏನು ಬಸ್ ಸ್ಟ್ಯಾಂಡ್ ಇದೆ ಅದು ಬಹಳ ಅಜೀರ್ಣ ವ್ಯವಸ್ಥೆಯಲ್ಲಿ ಇರುವಾಗ ಸ್ಥಳೀಯ ಏನು ಸಂಘ ಸಂಸ್ಥೆ ಇದೆ ಅದರ ಮನವಿಯ ಒಂದು ಏನು ಮನವಿದೆ, ಅದಕ್ಕೋಸ್ಕರ ಇದನ್ನು ನವೀಕರಣ ಮಾಡಬೇಕು. ಎದುರುಗಡೆ ರೋಡ್ ಏನಿದೆ ಅದು ಎತ್ತರ ಆಗುವಾಗ ಏನು ನೀರು ನಿಲ್ಲುವಂಥ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಈ ಬಸ್ ಸ್ಟ್ಯಾಂಡ್ನ ಒಳಗಡೆ ಬರಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಆಗ್ತಾಯಿತ್ತು. ಇದು ಸ್ವಲ್ಪ ಶೀಟ್ ಎಲ್ಲ ಓಲ್ಡ್ ಆಗಿರೋದ್ರಿಂದ ತುಂಬ ಸಮಸ್ಯೆಗಳನ್ನು ಸಾರ್ವಜನಿಕರು ಎದುರಿಸ್ತಾ ಇದ್ದರು. ಆ ಒಂದು ಏನು ಸಮಸ್ಯೆ ಇದೆ ಅದಕ್ಕೋಸ್ಕರ ಇಲ್ಲಿಯ ಯಾರು ಸಾರ್ವಜನಿಕ ವಾಗಿರುವಂಥ ಸಂಘ ಸಂಸ್ಥೆಗಳು, ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳು ನಮಗೆ ಮನವಿಯನ್ನು ಮಾಡಿದರು. ಅದಕ್ಕೋಸ್ಕರ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಈ ಭಾಗದ ಒಂದು ಕಾರ್ಪೊರೇಟರ್ ಆಗಿ ನನ್ನ ಜವಾಬ್ದಾರಿ ಸ್ಥಾನದಲ್ಲಿ ನಿಂತುಕೊಂಡು ಆ ಮನವಿಗೆ ಸ್ಪಂದಿಸಿ ಈ ಭಾಗದಲ್ಲಿ ಒಂದು ನೂತನವಾಗಿ ಅದನ್ನು ಮೊದಲು ಏನಿದೆ ಅದನ್ನು ನೂತನವಾಗಿ ನಿರ್ಮಿಸುವ ಒಂದು ಕಾರ್ಯಕ್ಕೆ ನಾನು ಕೈ ಹಾಕಿದ್ದೇನೆ. ಅಪೂರ್ವ ಜನಗಳು ಹಾಗೂ ಸಾರ್ವಜನಿಕ ಬಂಧುಗಳು ಹಾಗೂ ಸಂಘ ಸಂಸ್ಥೆಗಳ ಬೆಂಬಲದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇದು ಕಾಟಿಪಲ್ಲ ಈ ಒಂದು ವಾರ್ಡಿನ ಕೋರ್ದಬ್ಬು ದೇವಸ್ಥಾನ. ವಿಶೇಷವಾಗಿ ಈ ಕಾಟಿಪಲ್ಲ ಈ ಬ್ಲಾಕಿನ ಪರಿಪೂರ್ಣವಾಗಿ, ಯಾಕೆಂದರೆ ಈ ಕಾಟಿಪಲ್ಲ ಕ್ಷೇತ್ರವೇ ಈ ಕೋರ್ದಬ್ಬು ದೇವಸ್ಥಾನ ಎನ್ನುವುದಕ್ಕೆ ಎರಡು ಮಾತೇ ಇಲ್ಲ. ಅಂತಹ ಒಂದು ಈ ದೇವಸ್ಥಾನದ ಪವಿತ್ರ ಏನಿದೆ ಅಂತ ಇದು ನಮಗೆಲ್ಲರಿಗೂ ಹರಿಯುವಂಥ ವಿಷಯ. ಯಾಕಂದರೆ ಇವತ್ತು ನಮ್ಮ ಕಾರ್ಪೊರೇಟರ್ ಆಗಂತ ಇವರು ಲೋಕೇಶ್ ಬೊಲ್ಲಜರವರು ಒಳ್ಳೆ ಕೆಲಸ ಈ ಕಾಟಿಪಲ್ಲದಲ್ಲಿ ಪ್ರತಿಯೊಂದು ಎಷ್ಟು ವರ್ಷದಿಂದ ಆಗದಂಥ ಕೆಲಸಗಳನ್ನು ಈ ವಠಾರದಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇದು ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದು ಸಂತಸದ ವಿಷಯ. ಒತ್ತು ಮೇಯರ್ ಸುಮಂಗಲರಾವ್, ಪಾಲಿಕೆ ಸದಸ್ಯರು ಲೋಕೇಶ್ ಬುಳ್ಳಾಜೆ, ಕೃಷ್ಣಾಪುರ ಯುವಕ ಮಂಡಲದ ಗುರಿಕಾರ್ಯರು ಶಿವಪ್ರಸಾದ್ ಬುಳ್ಳಾಜೆ, ಶಶಿಧರ್ ರಾವ್, ಶಾಂತಾ ಗುರಿಕಾರ, ವಿಶ್ವನಾಥ ಮಾನೆ, ವಿನಾಯಕ ಫ್ರೆಂಡ್ಸ್ದ ಮೂಜನೆ ಬ್ಲಾಕ್ ಸದಸ್ಯರು, ಯುವಕ ಮಂಡಲ ಕಾಟಿಪಳ್ಳ ಕೃಷ್ಣಾಪುರ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿರು. ಕೊದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ಟು ನಡಪೆರ ಉಪ್ಪುನಂಚಿತನ ಕುಡ್ಲ ದಸರಾ ಲೆಕ್ಕೊಡು ಗೋಕರ್ಣನಾಥ ಸೇವಾದಳತ ಲೆಕ್ಕೊಡು ಗಾಂಧಿ ಜಯಂತಿದ ದಿನ ಮಾರ್ಗದ ಬರಿ ನಿರ್ಮಲ ಮಲ್ಪನ ಕಾರ್ಯಕ್ರಮ ನಡೆತಂಡೆ. ಲೇಡಿ ಹಿಲ್ ಸರ್ಕಲ್ ಹಿಡಿದು ನ್ಯೂ ಚಿತ್ರ ಟಾಕೀಸ್ ಮುಟ್ಟ ಮಾರ್ಗದ ಬರಿ ನಿರ್ಮಲ ಮಲ್ತೆರೆ. ಕುಡ್ಲಡು ಮಾರ್ನೆಮಿ ದಸರಾ ಗೌಜಿಗು ಅಟ್ಟನೆ ಮಲ್ತೊಂದುಲೆರು. ಮೈಸೂರು ದಸರೊಡ್ದು ಬೊಕ್ಕ ದೇಶ ಪಿದಾಯಿ ದೇಶುಲೆಡು ಮಲ್ಲಪುದರು ಪಡೆಯಿನವು ಕುಡ್ಲ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ದಸರಾ ಉಚ್ಚಯ ಆದುಂಡು. ಕರಿನ ವರ್ಷದಂಚ ಈ ಸರ್ತಿಲ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಕ್ಷೇತ್ರುಡು ಮಾರ್ನೆಮಿ ದಸರಾ ಆಚರಣೆಗೆ ಒಪ್ಪಿಗೆ ತಿಕ್ಕಿನೆಡೆದವರ ಜಾತ್ರೆಗೆ ಸಜ್ಜಾವೊಂದುಂಡು. ಕುಡ್ಲ ದಸರಾದ ಲೆಕ್ಕೊಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ಸೇವಾದಳದ ಲೆಕ್ಕೊಡು ಮಾರ್ಗದ ಬರಿ ನಿರ್ಮಲ ಮಲ್ಪುನ ಕಾರ್ಯ ಗಾಂಧಿ ಜಯಂತಿದ ದಿನ ಶನಿವಾರ ನಡೆತಂಡು. ಕಾಂಡೆ ಲೇಡಿ ಹಿಲ್ ಸರ್ಕಲ್ ಹಿಡಿದು ನ್ಯೂ ಚಿತ್ರ ಟಾಕೀಸ್ ಮುಟ ನಿರ್ಮಲ ಮಲ್ತೆರು. ಕರಿನ ವರ್ಷದಂಚ ಈ ಸರ್ತಿಲ ನಮ್ಮ ದಸರಾ ನಮ್ಮ ಸುರಕ್ಷೆ ಪನ್ಪುನ ಎಡ್ಡೆ ಉದ್ದೇಶದಿ ಒಂದು ಮಾರ್ನೆಮಿ ಬೊಕ್ಕ ದಸರಾ ಅಟ್ಟನೆ ಮಲ್ತದನೆಂದು ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಪಂತೆರು. ತಮಗೆಲ್ಲರಿಗೂ ಗೊತ್ತಿದೆ, ಇನ್ನೇನು ಕೆಲವೇ ದಿವಸಗಳಲ್ಲಿ ನಾಡಿದ್ದು 7ನೇ ತಾರೀಕಿಂದ ಮಂಗಳೂರು ದಸರಾ ಆರಂಭ ಆಗಲಿಕ್ಕಿದೆ. ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂಥ ಗೋಕರ್ಣನಾಥ ಕ್ಷೇತ್ರ ಈ ಶುಚಿತ್ವಕ್ಕೆ ಇಲ್ಲಿ ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರವನ್ನು ಸಂದರ್ಶಿಸಿದಂಥ ಪ್ರತಿಯೊಬ್ಬ ಭಕ್ತರಿಂದ ಬರುವಂಥದ್ದು ಇಲ್ಲಿ ಇರುವಷ್ಟು ಶುಚಿತ್ವ ನಾವು ಬೇರೆಲ್ಲಿ ಕಂಡಿಲ್ಲ ಅಂತ ಹೇಳುವಂಥ ಮಾತು. ಬಹುಶಃ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ಈ ಶುಚಿತ್ವಕ್ಕೆ ಭಾಳಷ್ಟು ಗಮನ ಹರಿಸಿದವರು. ಅವರು ಯಾವ ರೀತಿ ನಾವೊಂದು ಪ್ರಿಮೈಸಸನ್ನು ಶುಚಿತ್ವದಲ್ಲಿ ಇಟ್ಕೊಳ್ಬೇಕು ಅಂತ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ಈ ದಸರಾದ ಪೂರ್ವಭಾವಿಯಾಗಿ ಈ ಮುಖ್ಯ ರಸ್ತೆ ನಮ್ಮ ದೇವಸ್ಥಾನದಿಂದ ಲೇಡಿ ಹಿಲ್ ಸರ್ಕಲ್ನಿಂದ ಚಿತ್ರ ಥಿಯೇಟರ್ನವರೆಗೆ ರಸ್ತೆ ಎರಡು ಬದಿಗಳಲ್ಲಿ ಕೂಡ ನಾವು ಸ್ವಚ್ಛತಾ ಆಂದೋಲನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಗೋಕರ್ಣನಾಥ ಸೇವಾದಳದ ವತಿಯಿಂದ ನಡೆಯುತ್ತಿರುವಂತಹ ಈ ಸ್ವಚ್ಛತಾ ಆಂದೋಲನದಲ್ಲಿ ಬಹುಶಃ ಇದಕ್ಕೆ ಇಂದು ಅವರಾಗಿಯೇ ವಾಲಂಟಿಯರ್ಸ್ ತುಂಬ ಜನ ಬಂದು ಭಾಗಿಯಾಗಿರುವುದು ಬಹಳಷ್ಟು ಸಂತಸ ತಂದಿದೆ. ಇಂಥ ಕಾರ್ಯಗಳು ಆಗಲೇಬೇಕು, ಆಗ್ತಾ ಇರಬೇಕು. ರಾಷ್ಟ್ರಪಿತ ಅಂತ ನಾವು ಹೇಳ್ತೇವೆ, ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನದಂದೇ ಈ ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದೆಯೂ ಕೂಡ ನಮ್ಮ ಸೇವಾದಳದ ವತಿಯಿಂದ ಇದು ನಿರಂತರವಾಗಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡಿಕೊಂಡು ಬರಲಿಕ್ಕಿದ್ದೇವೆ. ಅಕೇರಿಗೂ ಕೂಡ ಮಲ ಸುದ್ದಿಲು
ದೇಶದೊರ್ಮೆಡು ಗಾಂಧಿ ಜಯಂತಿ ಆಚರಣೆ ಕಂಕನಾಡಿ ಗರೋಡಿಡು ಮಹಾತ್ಮ ಗಾಂಧೀಜಿಯರಿಗೆ ವಿಶೇಷ ಪೂಜೆ ಕುದ್ರೋಳಿ ಗೋಕರ್ಣನಾಥ ಸೇವಾ ದಳತ ನಿಲೆಟ್ಟು ಮಾರ್ಗದ ಬರಿ ನಿರ್ಮಲ ಮಲ್ಪುನ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದ ಬೆತಿಬೇತೆ ವಲಯ ಸಮಿತಿಲಿನ ನಿಲೆಟ್ಟು ಪಚ್ಚಿನಡ್ಕ ತೊಡಂಬಿಲ ಚರ್ಚ್ ಹಾಲ್ಡ್ ಮಾಮಲ್ಲ ನೆತ್ತೆರ್ದಾನ ಶಿಬಿರ ಕರೆದು ಪೋಯಿನಕ್ಲಿನ ಮರ್ಯಾದೆ ದೆಪ್ಪುನ ಕೆಲಸ ಮಲ್ಪೆರಬಲ್ಲಿ ವೀರಮಾನತ್ ರೈ. ಶಕ್ತಿನಗರದ ಶಕ್ತಿ ಬರೋ ಸಂಸ್ಥೆಲ ನಿಲೆಟ್ಟು ಗಾಂಧಿ ಬೊಕ್ಕ ಶಾಸ್ತ್ರಿ ಜನ್ಮ ದಿನಾಚರಣೆ ನಮ್ಮ ವ್ಯಕ್ತಿತ್ವ ಪನ್ಪುನ ತರೆಕ್ ಪಾಕಗೇನುದ ಬುಲ್ಪು ಪಾಡ್ದ ಬದುಕಿಗೆ ರೂಪ ಬರ್ಪುಡು ಡಾಕ್ಟರ್ ಮಾಧವ ಎಂಕೆ. ಮೆರವಣಿಗೆ ಒಂಜಿ ಬಿಡುದು ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಡು ಮಾತಾ ಕಾರ್ಯಕ್ರಮಲ ಉಪ್ಪುಡು ಹರಿಕೃಷ್ಣ ಬಂಟ್ವಾಳ. ಎಡೆಗ್ ಎರಿತ ತುಳು ಸುದ್ದಿಲ ಮುಗಿಡು ನನ್ನಲಾತ ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕುಡ್ಲ 24/7.